ಜಗತ್ತಿಗೆ ಒಕ್ಕರಿಸಾಯಿನ ಮಹಾಮಾರಿ ಕೊರೋನಾದು ಜನಕುಲು ಕಾಸದ ವಿಷಯಡು ಭಾರಿ ಬಂಗೋಡುಲ್ಲೇರು ಇಂಚಿತ್ತಿ ಪೊರ್ತುಡು ನಮ್ಮ ಪರ್ಬಲೆನು ಧಾರ್ಮಿಕ ಚೌಕಟ್ಟಡು ಒಬ್ಬೆ ದುಂದು ವೆಚ್ಚ ಅಬ್ಬರ ಇಜ್ಜಂದೆ ಸರಳ ರೀತಿಡು ಆಚರಿಸಾವಡು ಪಂಡದು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ನಡತಿನ ಸಭೆಟು ತೀರ್ಮಾನಿಸದೇರು. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಶ್ರೀಕೃಷ್ಣ ಜನ್ಮಾಷ್ಟಮಿನ ವರ್ಷಂ ಪ್ರತಿ ಬಾರಿ ಗೌಜಿಡು ನಾಡಪರ್ವ ಆದ ಆಚರಿಸಾ ಹೊಂದಿತ್ತೇರು. ಆಂಡ ಈ ವರ್ಷ 24ನೇ ವರ್ಷದ ಉತ್ಸವನು ಕೊರೋನಾದ ಆರ್ಥಿಕ ಸಂಕಷ್ಟಡು ಜನಕ್ಲೆಗೂ ಒವ್ವೇ ರೀತಿಯ ತೊಂದರೆ ಆವಂದಿಲೆಕ ಸರಳ ರೀತಿಡು ಆಚರಿಸಾವಡು ಪಂಡದು ಸಭೆಟು ಒಮ್ಮತದ ಅಭಿಪ್ರಾಯ ಕೇಂದ್ರ ಬರ್ತದೆ. ಈ ಸರ್ತಿದ ಉತ್ಸವಡು ಕಾಂಡ ದೇವರನ ಪ್ರತಿಷ್ಠೆ ಆದ ಭಜನಾ ಸಂಕೀರ್ತನೆ ಮಧ್ಯಾಹ್ನಡು ಮಹಾಪೂಜೆ ಬಯ್ಯ 4 ಗಂಟೆಗೆ ಭಜನಾ ಸಂಕೀರ್ತನೆಡು ದೇವರನ ಮೆರವಣಿಗೆ ನಡಪೆರೆ ಉಂಡು. ಒಬ್ಬೇ ರೀತಿಯ ವಿದ್ಯುತ್ ದೀಪದ ಅಲಂಕಾರ ಇಜ್ಜಿ ದೃಶ್ಯ ರೂಪಕ ಸ್ತಬ್ಧ ಚಿತ್ರ ವೇಷಲು ಇಜ್ಜಿ ಸಾಂಸ್ಕೃತಿಕ ಸ್ಪರ್ಧೆ ಸಭಾ ಕಾರ್ಯಕ್ರಮಲ್ಲ ಉಪ್ಪುಜಿ ಉತ್ಸವ ಸಂಪ್ರದಾಯದ ಒಂಜಿ ಕರಕಟ್ಟದ ದರ್ಪಣ ಸೇವೆ ನಡಪುಡು ಬೇತೆ ಒಬ್ಬೆ ಓಕುಳಿ ಕಂಬಲ್ಲ ಉಪ್ಪುಜಿ ಸಂಘ ಸಂಸ್ಥೆದಕಲು ಮೆರವಣಿಗೆದ ಸಂದರ್ಭಡು ಆರತಿ ಬೊಕ ಪೂನು ಸಮರ್ಪಣೆ ಮನ್ಪೊಲಿ ತೀರ್ಥ ಪ್ರಸಾದ ಪೂಜೆ ಸೇವೆಲು ಓಲ ಉಪ್ಪುಜಿ ಇಲ್ಲು ಇಲ್ಲದ ಸಂಗ್ರಹಾಲಯ ಇಜ್ಜಿ ಭಕ್ತ ಬಂಧುಲು ಮಂದಿರಗೆ ಬತ್ತದು ತಂಕಲ್ನ ಇಚ್ಛಾನುಸಾರ ಕಾಣಿಕೆಯನ್ನು ಸಮರ್ಪಣೆ ಮನ್ಪೊಲಿ ಪಂಡದು ತೆರಿಪಾಯಿನ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ದೇಶಕ್ಕೆ ಜಗತ್ತಿಗೆ ಬೈದಿನ ಮಹಾಸಂಕಷ್ಟನು ದೇವೇರು ಪರಿಹಾರ ಮನ್ಪಡು ಜನಕ್ಲೆಗೆ ಆರ್ಥಿಕ ತೊಂದರೆ ಆವಂದಿಲೆಕ 24ನೇ ವರ್ಷದ ಉತ್ಸವವನ್ನು ಆಚರಿಸಾವ ಪಂಡದು ಸಮಿತಿದ ನಿರ್ಧಾರನು ತೆರಿಪಾಯರು. ನಮ್ಮ ಜೀವನ ಪೂರ್ತಿ ಕೊರೋನಾದ ಒಟ್ಟಿಗೆ ನಮ್ಮ ಜೀವನ ಸಾಗಿಸೋಣಂಚಿನ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮಾತೆಲ್ಲ ಬೈದರೆ ಆಗಿನ ಸಮರ್ಥವಾದ ನಮ್ಮ ಮಾತೆಲ್ಲ ಎದುರಿಸುವಾಗ ನಮ್ಮ ಮಾತೆಲ್ಲ ಒಟ್ಟಾದ ದೇವರು ನನಗೆ ಮಾತೆಲ್ಲ ಆ ರೀತಿಯ ಶಕ್ತಿ ಕೊರಡು ಬೊಕ್ಕ ದುಂಬುದ ದಿನಗಳಿಲ್ಲ ನಮ್ಮ ಮಂದಿರ ಆಪನಂಚಿನ ಕಾರ್ಯಕ್ರಮಗಳೇನು ಇತ್ಯದ ಪರಿಸ್ಥಿತಿಗೆ ಅನುಗುಣವಾದ ವಿಶೇಷವಾದ ಈ ಸರಿದ ಉತ್ಸವಗಳನ್ನು ಅತ್ಯಂತ ಸರಳ ರೀತಿಯಲ್ಲಿ ಮಲ್ಪನಿ ಪನ್ಪನ ಬಗ್ಗೆ ತೆಂಗಳು ಯೋಚನೆ ಮತ್ತು ತೀರ್ಮಾನ ಮಲ್ತು ಪನ್ಪ ಒಟ್ಟು ಕಾರ್ಯಕ್ರಮಲೇನು ಸ್ವಲ್ಪ ಇಂಚ ಆಡಂಬರ ಮಲ್ತನಲ್ಲ ನಮ್ಮ ಮಂದಿರದಂತೂ ಸರಳ ರೀತಿಯಲ್ಲಿ ಮಲ್ಪನಿ ಪನ್ಪನ ನಿಶ್ಚಯ ಖಂಡಿತ ಮಲ್ಪ ಐಟು ಹೆಚ್ಚು ಕಡಿಮೆ ಈ ಸರಿ ಟ್ಯಾಬ್ಲು ಇನ್ನಿತರ ಒಬ್ಬೇ ರೀತಿಯ ಸರ್ಕಾರದ ಪರ್ಮಿಷನ್ ಹೆಚ್ಚು ತಿಕ್ಕೊಂದು ಗೊತ್ತಿಚ್ಚಿ ಅಂಡ ತಿಕ್ಕಂಡಲ್ಲ ತಿಕ್ಕಿಜಿಂದಲ್ಲ ಎಂಗ್ಳು ಟ್ಯಾಬ್ಲು ಇನ್ನಿತರ ಒಬ್ಬೇ ರೀತಿಯ ದುಂದು ವೆಚ್ಚಲೇನು ಓಲ ಮಲ್ಪರೆಂಚ ಅಂದರೆ ಸರಳವಾದ ಉತ್ಸವಲೇನು ಮಲ್ಪನಿ ಭಜನೆದ ಮುಖಾಂತರ ಮಾತ್ರ ಉತ್ಸವಲೇನು ಮಲ್ಪನಿ ಅಂತ ಒಂದು ಅಭಿಪ್ರಾಯ ಇಂಕ್ಲ ಮಾತೆಲ್ಲ ಉಂಟು. ಒಟ್ಟು ಸುಮಾರು ಒಂದು ಭಜನಾ ತಂಡಲೇನು ದಿವೊಂದು ನಮ್ಮ ಉತ್ಸವ ಆಗಸ್ಟ್ 11 ತಾರೀಕು ಬರ್ಕೊಂಡು ಬಯ್ಯಗೆ ಒಂದು 5 ಗಂಟೆಗೆ ಮೆರವಣಿಗೆ ಮಲ್ಪಾಡ್ದು ಪಿದಾಡ್ದು ಉತ್ಸವವನ್ನು ಅತ್ಯಂತ ಎಡ್ಡೆ ರೀತಿಯಲ್ಲಿ ವರ್ಷದ 24ನೇ ವರ್ಷದ ಉತ್ಸವವನ್ನು ಆಚರಣೆ ಮಲ್ಪನ ಬಗ್ಗೆ ಮಾತೆರೆಗಳ ತಿರುಪವ ಮಾತೆಲ್ಲ ಈ ಒಂದು ಸಂದರ್ಭದ ಸಾಕಾರ ಮಲ್ಪಡು ಸಾಕಾರ ಮಂತನಕ್ಕೆ ಮಾತೆರೆಗಳ ಧನ್ಯವಾದ. ಉತ್ಸವವನ್ನು ಸರಳ ರೀತಿಯಲ್ಲಿ ಆಚರಿಸಿದ ತೀರ್ಮಾನಗಳು ಆತನು ಪಡೆದು ಮಂದಿರದ ಪ್ರಮುಖರು ಶ್ರೀ ಪ್ರವೀಣೇಶ್ ಕುಂಪಲ ತೆರಿಪಾಯರು. ಈ ಜಗತ್ತಿಗೆ ಬತ್ತನಂಚಿನ ಮಾಮಲ್ಲ ಘಂಟಾಧಿಕಾರಿ ಕೊರೋನಾ ಮಹಾಮಾರಿದ ಒಂಜಿ ಸಂದರ್ಭಡು ಕರೆಂಟ್ 77 ದಿನದಿಂಚೆಲ್ಲ ಬಾಲಕೃಷ್ಣ ಮಂದಿರಡು ದೇವರಿಗೆ ನಿತ್ಯ ಪೂಜೆ ಮಾತನಾಡುತ್ತಿದ್ದು ಒವೇ ರೀತಿಯ ಸೇವೆ ನಡೆದುಂದಿದ್ದಾಳೆ. ಇನಿ ಕಾರಣಕ್ಕ ಸರ್ಕಾರದ ಆದೇಶದ ಪ್ರಕಾರ ದೇವಸ್ಥಾನಕ್ಕೆ ಇಜಿನ ಭಜನಾ ಮಂದಿರ ದೇವಸ್ಥಾನ ಪೈಕಿ ಪೂರ ಸಾರ್ವಜನಿಕ ಪ್ರವೇಶಕ್ಕೆ ಇನ್ನಿರ್ದೊಕ್ಕ ಸಡಿಲಿಕೆ ಆಗ್ತದೆ. ಇನ್ನೆಲ್ಲ ತಿಂಗಳ ಬಾಲಕೃಷ್ಣ ಮಂದಿರಲ್ಲ ಇನ್ನಿರ್ದ ಬೊಕ್ಕ ಇನಿ ಆರಂಭಿಕವಾದ ಮಾತ ಸದಸ್ಯರನ್ನ ಸೇರಿಗೇಡು ಇನಿ ಎಲ್ಲೆಲ್ಲದ ಅಂಜಿ ದೇವರಿಗೆ ಸೇವಾರೂಪವಾದ ಕೊರ್ಪುನಂಚಿನ ಆರಂಭಿಕವಾದ ಇಂಗ್ಳು ಸೇವೆ ನಿನ್ನ ಆರಂಭ ಮಾಡ್ತದ ಅಂಚಿನ ತೊಟ್ಟಿಗೂ ಕರಿನ ಲಾಕ್ಡೌನ್ ಅಂಚಿನ ಸಂದರ್ಭಗಳು ಈ ಮಂದಿರ ನಿರಂತರವಾದ ಚಟುವಟಿಕೆ ಇತ್ತು. ಈ ಸಮಾಜದ ಕಟ್ಟಕಡೆದ ವ್ಯಕ್ತಿಗಳ ಒಂಜಿ ಆಹಾರ ಕಿಟ್ಟು ಕೊರ್ಪುನ ಮುಂದಾಯ್ತ ವಿಸ್ತಾರವಾದ ಮಂದಿರದ ಅಧ್ಯಕ್ಷರು ಬಂದಿರಲಿರು
ಇಂಚಿತ್ತಿ ಕಾರ್ಯಕ್ರಮವನ್ನು ಪೂರ ಅಟ್ಟನೆ ಮಲ್ತದ್ದು ಸಮಾಜದ ಒಂದು ಪ್ರೇರಕ ಶಕ್ತಿ ಅಂತ ಬಾಲಕೃಷ್ಣ ಮಂದಿರದ ಈ ವರ್ಷದ ಉತ್ಸವದ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಈಗಲೂ ಸಮಾಜದ ದುಂಬುದಿಯರಲ್ಲ ದುಂಬುಗು ಈ ಮಂದಿರದ ಪದಾಧಿಕಾರಿಗಳ ಆಡಳಿತ ಮಂಡಲದ ಪದಾಧಿಕಾರಿಗಳು ನಮ್ಮ ಈ ಒಂಜಿ ಸಭೆಟುಲ್ಲೇರು. ಶ್ರೀ ಬಾಲಕೃಷ್ಣ ಮಂದಿರದ ಆಡಳಿತ ಸಮಿತಿ, ಉತ್ಸವ ಸಮಿತಿ, ಮಹಿಳಾ ಸಮಿತಿದಕ್ಕೂ ಸಭೆತ ಮುತಾಲಿಕೆಡಿತೇರು.